ಕರಾವಳಿ ಉತ್ಸವದ ಅಂಗವಾಗಿ ಖ್ಯಾತ ಗಾಯಕರಾದ ಕೈಲಾಶ್ ಖೇರ್ ಅವರಿಂದ ತಣ್ಣೀರುಬಾವಿ ಬೀಚ್ನಲ್ಲಿ ನಡೆದ ಸಂಗೀತ ಸಂಜೆ ಕಾರ್ಯಕ್ರಮದಲ್ಲಿ ನೆರೆದ ಜನೋತ್ಸವವನ್ನು ರಂಜಿಸಿದರು. ಎಲ್ಲಿ ನೋಡಿದ್ರೂ ಕೂಡ ಜನಸಾಗರ, ಸಿಳ್ಳೆ, ಚಪ್ಪಾಳೆ. ಹೌದು, ಇವೆಲ್ಲ ಎಲ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಕರಾವಳಿ ಉತ್ಸವದ ಅಂಗವಾಗಿ ಖ್ಯಾತ ಗಾಯಕರಾದ ಕೈಲಾಶ್ ಖೇರ್ ಅವರಿಂದ ತಣ್ಣೀರುಬಾವಿ ಬೀಚ್ನಲ್ಲಿ ನಡೆದ ಸಂಗೀತ ಸಂಜೆಯ ಕಾರ್ಯಕ್ರಮದಲ್ಲಿ ಹಿಂದಿ, ಕನ್ನಡ ಭಾಷೆಯಲ್ಲಿ ಹಾಡುಗಳನ್ನು ಹಾಡಿ ನೆರೆದಿದ್ದವರನ್ನ ಮನರಂಜಿಸಿದ್ರು. ಕೈಲಾಶ್ ಖೇರ್ ಅವರ ಒಂದೊಂದು ಹಾಡಿಗೂ ಜನರು ಸಿಕ್ಕಾಪಟ್ಟೆ ಖುಷಿಪಟ್ರು. ಅಷ್ಟೇ ಅಲ್ಲ, ದಕ್ಷಿಣ ಕನ್ನಡ ಜಿಲ್ಲಾಡಳಿತದ ವತಿಯಿಂದ ಕೈಲಾಶ್ ಖೇರ್ ಅವರನ್ನ ಶಾಲು ಹೊದಿಸಿ ಸನ್ಮಾನಿಸಲಾಯಿತು. ದಯವಿಟ್ಟು ಎಲ್ಲರೂ ಜೋರಾಗಿ ಚಪ್ಪಾಳೆ, ಸಮುದ್ರದ ಅಲೆಗಳಿಗಿಂತ ಜೋರಾಗಿ ಬರಬೇಕು. And he should remember Mangalore and should come back again and again. Thank you very much for the entire team. You are a wonderful performers. Thank you very much. ಇದೇ ವೇಳೆ ಜಿಲ್ಲಾಧಿಕಾರಿ ದರ್ಶನ್ ಹೆಚ್ವಿ, ಜಿಲ್ಲಾ ಪಂಚಾಯತ್ ಸಿಇಒ ನರ್ವಡೆ ವಿನಾಯಕ ಕರ್ಬಾರಿ ಅವರು ಕೈಲಾಶ್ ಖೇರ್ ಅವರ ಹಾಡಿಗೆ ಕುಣಿದು ಕುಪ್ಪಳಿಸಿದ್ರು. ಈ ಸಂದರ್ಭ ಸ್ಥಳೀಯ ಕಲಾವಿದರು ತಮ್ಮ ಹಾಡುಗಳ ಮೂಲಕ ಜನಮನವನ್ನ ರಂಜಿಸಿದ್ರು. ಈ ಸಂದರ್ಭ ಅವರು ತುಳುವಿನಲ್ಲೇ ಮಾತುಗಳನ್ನು ಆರಂಭಿಸಿದ್ರು. ಮೂಡಬಿದ್ರೆಯ ಆಳ್ವಾಸ್ನಲ್ಲಿ ಈ ಹಿಂದೆ ನೀಡಿದ ಕಾರ್ಯಕ್ರಮವನ್ನ ಹೊರತುಪಡಿಸಿ ಈ ಕಾರ್ಯಕ್ರಮ ಮಂಗಳೂರಿನ ನನ್ನ ಪ್ರಥಮ ಕಾರ್ಯಕ್ರಮ. ಈ ಬೃಹತ್ ಜನಸ್ತೋಮ ನೋಡಿ ತುಂಬಾ ಖುಷಿ ನೀಡಿದೆ ಎಂದು ಕೈಲಾಶ್ ಖೇರ್ ಅವರು ಹೇಳಿದರು. ನಮಸ್ಕಾರ ಕುಡ್ಲ ಜನ ಎಂಚ ಎಲ್ಲರೂ. I've just tried, picking up the Tulu also. But it is so wonderful to be here. Wonderful people, wonderful land, beautiful soil, beautiful nature all around. And today, I think it's Purnima or maybe आगे पीछे का डे है पूर्णिमा का. So चांद भी अपने पूरे शबाब पे है. एक शबाब यहाँ बैठा है भगवान का रूप बनकर और दूसरा चांद वहां से. वाह. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜಾ, ಮೆಸ್ಕಾಂ ಅಧ್ಯಕ್ಷ ಹರೀಶ್ ಕುಮಾರ್, ಅಪರ ಜಿಲ್ಲಾಧಿಕಾರಿ ರಾಜು ಕೆ ಮೊದಲಾದವರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.